ನಾನು ನೇರವಾಗಿ ಹೇಳುವಂತ, ಯಾಕಂದ್ರೆ 3 ವರ್ಷಗಳ ಹಿಂದೆ ನೋಡಿರುವಂತಹ ಸಂದೇಶಗೂ ಈ ಹಾಡು ಹಾಡಿರುವಂತಹ ಸಂದೇಶಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಎಲ್ಲಿ ತನಕ ಅಂದ್ರೆ ನಾನು ಕೂಡ ಎಮೋಷನಲಿ ಆಗಿದೆ, ಅಂದ್ರೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ತಮ್ಮ ಹೋರಾಟವನ್ನ ನಾವೆಲ್ಲಿ ನೋಡಿದ್ದೇವೆ. ಅಟ್ ದ ಸೇಮ್ ಟೈಮ್ ಒಂದು ದೇವರು ಕೊಟ್ಟಿರುವಂತಹ ಒಂದು ಅದ್ಭುತ ಒಂದು ಕಂಠಸಿರಿ ಅನ್ನುವಂಥದ್ದು ಏನಿದೆ ಆ ಹಾಡಿನಲ್ಲಿ ಗೊತ್ತಾಗುತ್ತೆ. ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಒನ್ಸ್ ಅಗೇನ್. ಅಂದ್ರೆ ಹೇಗೆ ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಮಾಡುವಂತ ಶಕ್ತಿ ನಂಗೆ ದೇವರು ಕೊಟ್ಟಿದ್ದಾರೆ. ಅದು ನಂಗೆ ಅಂದ್ರೆ ದೇವರು ತುಂಬಾ ಟ್ಯಾಲೆಂಟ್ ಕೊಟ್ಟಿದ್ರು ನಂಗೆ. ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಟ್ಯೂನ್ ಕಂಪೋಸ್ ಮಾಡ್ತೇನೆ, ಎಲ್ಲಾ ರೀತಿಯ ಟ್ಯಾಲೆಂಟ್ಸ್ ಕೊಟ್ಟಿದ್ದಾರೆ, ಆಕ್ಟಿಂಗ್ ಮಾಡ್ತೇನೆ. ಆದ್ರೆ ಹೇಳ್ತಾರಲ್ಲ ಸರ್, ಯಾವ್ದಕ್ಕೊಂದು ಕಾಲಾವಕಾಶ ಬರಬೇಕು, ಟೈಮ್ ಬರಬೇಕು ಅಂತ. ಒಂದಿಷ್ಟು ಗ್ರಾಮದಲ್ಲಿ ಸೀಮಿತವಾಗಿ ಸ್ವಲ್ಪ ಫೇಮಸ್ ಇದೆ, ಭಜನೆಯಲ್ಲಿ ಮಾತ್ರ. ನನ್ನ ಟ್ಯಾಲೆಂಟ್ ಗೊತ್ತಾಗಬೇಕಾದ್ರೆ ಒಂದು ಒಳ್ಳೆ ವೇದಿಕೆ ಒಂದು ಸಿಕ್ಕಿತ್ತು, ಹಾಗಾಗಿ ಜನಗಳಿಗೆ ಈಗೆಲ್ಲ ಗೊತ್ತಾಗಿದೆ ಸರ್. ಇಲ್ಲಾದ್ರೆ ಹಾಗೇನೆ ಹೇಳ್ತಿದ್ರಿ ಅಲ್ಲ, ಹೇಗೆ ಅನ್ನೋದು ಒಂದ್ಸಗೆ ನಾವೊಂದು ಹಾಡು ಕೇಳಿದಾಗ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ಈ ಹಾಡು ಪರ್ಟಿಕ್ಯುಲರ್ ಅಂತ ಬಂದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ನಿಜವಾಗ್ಲೂ ಅವರನ್ನು ಸಂಗೀತದ ದೇವರು ಅಂತ ಹೇಳ್ಬೋದು. ಅವರು ಲೆವೆಲ್ಗೆ ಬಿಡಿ, ಅದು ಸಾಧ್ಯನೇ ಇಲ್ಲ. ಅವರೊಂದು ಕಿರುಬೆ ನಾವು ಸಮ ಸರ್. ಯಾಕಂದ್ರೆ ಅವರು ತುಂಬಾ ದೊಡ್ಡ ಕಲಾವಿದ್ರು. ಆ ಹಾಡನ್ನು ನಾನು ಹಾಡೋದಕ್ಕಿಂತ ಮುಂಚೆ ಅಂದ್ರೆ ನಾನು ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ ಸರ್, ತುಂಬಾ ಇನ್ವಾಲ್ವ್ ಆಗಿದೆ, ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ವಿತ್ ದ ಆಕ್ಟಿಂಗ್. ಆ ಹಾಡಿಗೆ ಏನಿಲ್ಲ, ನಿಜವಾಗ್ಲೂ ಹಲ್ಲು ಸ್ವಲ್ಪ ಮುಂದೆ ಮಾಡಿ ಹಾಡುದು. ನಾನು ಆಲ್ರೆಡಿ ಸ್ವಲ್ಪ ಮುಂದೆನೇ ಇದೆ, ಹಾಗಾಗಿ ಸ್ವಲ್ಪ ಸುಲಭ ಆಯ್ತು ನನಗೆ. ಹಲ್ಲು ಮುಂದೆ ಮಾಡಿ ವಾಯ್ಸ್ ಮಿಮಿಕ್ ಮಾಡಿ ಹಾಡ್ಬೇಕಿತ್ತು. ನಂತರ ಇನ್ನೊಂದು ಅದರಲ್ಲಿ ಕಷ್ಟದ ವಿಷಯ ಏನಂದ್ರೆ, ಯಾವುದೇ ಹಾಡಿನಲ್ಲಿ ಸಾಹಿತ್ಯ ಪಕ್ಕ ಹಾಡ್ಬೇಕು, ನಾವು ಕರೆಕ್ಟ್ ಆಗಿ ಹಾಡ್ಬೇಕು. ಆದ್ರೆ ಈ ಹಾಡಿನಲ್ಲಿ ಸಾಹಿತ್ಯ ತಪ್ಪಿಸಿ ಹಾಡ್ಲಿಕ್ಕಿದೆ, ಚರಣದಲ್ಲಿ ತಪ್ಪಿದಾಗೆಲ್ಲ ನಾವು ಆಕ್ಟಿಂಗ್ ಮಾಡಿ, ಹಾಗಾಗಿ ಈಚೆ ಸಹ ಕಾನ್ಸಂಟ್ರೇಷನ್ ಹೋಗ್ಬೇಕು, ಆ ತಾಳದಲ್ಲಿ ಕುತ್ಕೊಳ್ಬೇಕು. ಅದೊಂದು ಚಾಲೆಂಜಿಂಗ್ ಇತ್ತು. ಅದು ಆ ವೇದಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬರ್ತಿತ್ತು ಸರ್. ಅದೊಂದು ನಾನು ಹೇಳಿದಲ್ಲ, ನಮ್ಮ ದೇವರ ಆಶೀರ್ವಾದ. ನಾನು ಯಾವತ್ತು ಪ್ರತಿ ಟೈಮ್ ಹೋದಾಗ ನಾನು ಕೈ ಮುಗಿದೇ ಹೋಗ್ತಿದ್ದದ್ದು. ಹಾಗಾಗಿ ಒಂದು ಒಳ್ಳೆ ರೀತಿಯ ಪ್ರೆಸೆಂಟೇಷನ್. ಯಾವ ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ರಿ? ನಮ್ಮ ಮನೆಯಲ್ಲಿ ಮಂತ್ರ ದೇವತೆ ಒಂದವರು, ಮತ್ತು ನಮ್ಮ ಊರಿನ ನನ್ನ ಬುನಾದಿ ಸುಬ್ರಹ್ಮಣ್ಯ ದೇವರು, ಕೊರಗಜ್ಜ, ನಮ್ಮ ದೈವ ಎಲ್ಲ ನಮ್ಮ ಇಡೀ ಕುಟುಂಬ. ನಾನು ಯಾಕಂದ್ರೆ ಒಂದೊಂದು ಹೇಳಿದ್ರು ನಮ್ಗೊಂದು ಅಂಜಿಕೆ. ಯಾಕೆ ನಾವು ಈ ವಿಚಾರವನ್ನು ಕೇಳಿದ್ರೆ ಸಂದೇಶ ನೀಡಬೇಕಾದ್ರೆ ಯಾರೋ ಹೊರಗಿನವರಲ್ಲ, ನಮ್ಮವರು ಅನ್ನುವಂತ ಭಾವನೆ. ಸೊ ಅದಕ್ಕೋಸ್ಕರ ನಾನು ಕೇಳಿದೆ. ಖುಷಿ ಇದೆ ನಿಮ್ಮ ಈ ಒಂದು ಏಳಿಗೆಯಲ್ಲಿ, ಬೆಳವಣಿಗೆಯಲ್ಲಿ ನಮ್ಗೆ ಪ್ರೌಡ್ ಫೀಲ್, ನಮ್ಗೆ ಹೆಮ್ಮೆ ಇದೆ, ಯಾರೋ ನಮ್ಮವರು ಈ ಒಂದು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ತಾವು ಹೇಳಿದಾಗ ಏನೋ ನಂಗೊಂದು ಇಂಟ್ರೆಸ್ಟ್, ನನ್ನ ಸ್ವಾರ್ಥವೂ ಕೂಡ ಹೌದು. ಹೇಳ್ಬೋದು ಒಂದು 2 ಲೈನ್ ಅದನ್ನ ಹಾಡು? ಎಸ್, ಸುಂದರಿ ಹೇಳ್ಬೋದು? ಎಸ್, ತುಂಬಾ ಮಂದಿಗೆ ಅದೇ ಸ್ವಲ್ಪ ಖಂಡಿತ ಸರ್. ಧೋನಿ ಧೋನಿ ನನ್ನ ಧೋನಿ, ಹತ್ತಿಕ್ಕುರೆ ಕ್ಷೀರವಾಣಿ, ನಾನು ಧೋನಿ ನನ್ನೊಳಗೆ ನೀನು ರಾಣಿ, ರಾಣಿ ರಾಣಿ ನಾಗರಾಣಿ, ಬುಸ್ಸು ವೇಣಿ ವೇಣಿ ನಾಗವೇಣಿ, ಪುಂಗಿ ನೋಡು ಆಡುವ ಭಂಗಿ ನೀಡು, ದಾವಣಿ ಒಳಗಿದೆ ಲಂಗ, ಲಂಗದ ಮೇಲಿದೆ ಚಿಟ್ಟೆ, ಚಿಟ್ಟೆಯ ಹಿಡಿದರೆ ಕೆಟ್ಟೆ, ಬಿಟ್ಟೆಗೆ ಮನಸ್ಸು ಕೊಟ್ಟೆ, ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಒತ್ತಿ ನೋಡುವೆಯ, ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವೆಯ. ಸೂಪರ್ ಸೂಪರ್ ಸಂದೇಶ್ ಅವರು. ಒನ್ಸ್ ಅಗೇನ್ ತುಂಬಾನೇ ನಂಗೆ ವರ್ಡ್ಸ್ ಬರ್ತಾ ಇಲ್ಲ. ನನ್ಗೆ ನಾನು ಇಲ್ಲಿ ಕುತ್ಕೊಂಡಿದ್ದೇನೆ, ತಾವಲ್ಲಿದ್ದೀರಾ, ಪದ್ಯ ಹೇಳ್ತಾ ಇದಾರೆ, ಆದ್ರೆ ನಂಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಫೇವ್ರೆಟ್ ಸಾಂಗ್ ಯಾವುದು ಇವರು ಹಾಡಿರುವಂತದ್ದು? ಎಸ್, ಅದರಲ್ಲಿ ಫಸ್ಟಿಗೆ ಅದೇ ಸುಂದರಿ ಸುಂದರಿ. ಓಕೆ, ಅದು ಫೇವ್ರೆಟ್. ಶಾರದೆ ದಯತೋರಿ. ಓಕೆ, ಅದು ತಮ್ಗೆ ಬಹಳ ಇಷ್ಟ ಆಗಿರುವಂತ ಹಾಡು. ಓಕೆ.